ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವೊಂದು ರೆಸಾರ್ಟಿಗೆ ಬಂದಿದ್ದೇವೆ, ಪ್ಯಾರಡೈಸ್ ಲಾಸ್ಟ್ ಅಂತ. ತುಂಬಾ ಬ್ಯೂಟಿಫುಲ್ ಇದೆ ಜಾಗ. ನಾವು ಕೂಡ ಇವಾಗ ಜಸ್ಟ್ ಬಂದದಷ್ಟೇ. ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಒಳಗಡೆ ಏನೇನಿದೆ ಅಂತ. ಬಂದ ಕೂಡಲೇ ಇಲ್ಲಿ ಒಂದು ಲೇಕ್ ತೋರಿತ್ತು ನಮಗೆ. ಇಲ್ಲಿ ಬೋಟ್ ರೈಡ್ ಎಲ್ಲ ಮಾಡ್ಬೋದು. ಈ ರೆಸಾರ್ಟಲ್ಲಿ ಹಾರ್ಸ್ ರೈಡಿಂಗ್ ಇದೆ, ಕ್ಯಾಮಲ್ ರೈಡಿಂಗ್ ಇದೆ, ಹಾಗೆ ಬೋಟ್ ರೈಡಿಂಗ್ ಕೂಡ ಮಾಡ್ಬೋದು. ಹೀಗೆ ನೀವು ನನ್ನ ಹಿಂದೆ ಅಲ್ಲಿ ಸಣ್ಣ ಸಣ್ಣ ಹಟ್ಟು ನೋಡ್ತಿರ್ಬೋದು. ಅಲ್ಲಿ ನಮಗೆ ಮನೆಯಲ್ಲೇ ನಾವು ಅಡುಗೆಗೆಲ್ಲ ಸಾಮಾನೆಲ್ಲ ತಂದು ಅಡುಗೆ ಕೂಡ ಮಾಡ್ಬೋದು, ಬಾರ್ಬಿಕ್ಯೂ ಥರ. ಇಲ್ಲೇ ಒಂದು ಸಣ್ಣ ವಾಟರ್ಫಾಲ್ ಇದೆ, ಹಾಗೆ ಒಂದು ಸಣ್ಣ ಕೇವ್ ಕೂಡ ಇದೆ. ಅಲ್ಲಿ ಹೋಗ್ತಾ ಇದ್ದೇವೆ ಈಗ ನಾವು. ನಾವೀಗ ಕೇವ್ ಒಳಗೆ ಬಂದಿದ್ದೇವೆ. ತುಂಬಾ ಬಗ್ಗಿಕೊಂಡೇ ಬರಬೇಕು ಕೆಳಗೆ, ನಿಲ್ಲಿಕ್ಕಾಗುದಿಲ್ಲ ಇಲ್ಲಿ ಕೇವ್ ಒಳಗೆ ಬರುವಾಗ. ಇಲ್ಲಿ ನೋಡಿ, ಒಳಗೆ ಈ ಥರ ಇದೆ.
ಇಲ್ಲಿ ಮೊದಲು ಲೈಟ್ ಕೂಡ ಇರಲಿಲ್ಲಂತೆ, ಇವಾಗೆಲ್ಲ ಲೈಟ್ ಎಲೆಕ್ಟ್ರಿಸಿಟಿ ಎಲ್ಲ ಬಂದಿದೆ ಇಲ್ಲಿ ಒಳಗೆ. ಇಲ್ದಿದ್ರೆ ಲೈಟ್ ಇಲ್ದಿದ್ರೆ ಏನೂ ಕಾಣೋದಿಲ್ಲ ಇಲ್ಲಿ. ಈ 2-3 ಸಲ ಬ್ರೀತ್ ಮಾಡ್ತೀನಿ. ಹಾ ಬ್ರೀತ್ ಮಾಡ್ತೀನಿ. ಅಲ್ಲ ಇಲ್ಲಿ ಕಡಿಮೆ ಉಂಟು. ಆಕ್ಚುಲಿ ಇಲ್ಲಿ ಏರ್ ಇಲ್ಲ ಅಲ್ಲ, ಸ್ವಲ್ಪ ಉದರ್ ಬಿ ಇದೆ. ಮೊದಲು ಇಲ್ಲಿ ಲೈಟ್ ಕೂಡ ಇರಲಿಲ್ಲ ಅಂತೆ. ಸೆಕ್ಯೂರಿಟಿ ಗಾರ್ಡ್ ಟಾರ್ಚ್ ಇಟ್ಕೊಂಡೆಲ್ಲ ಕರ್ಕೊಂಡು ಬರ್ತಿದ್ರು ಎಲ್ಲರನ್ನು ಒಳಗೆ ಎಲ್ಲ. ತುಂಬ ಬ್ಯೂಟಿಫುಲ್ ಇದೆ, ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಇಲ್ಲಿ ಮೊದಲು ಯಾರು ಇರ್ತಿದ್ರು ಕೇವ್ ಒಳಗೆ? ಮುಂಚಿನ ಕಾಲದಲ್ಲಿ ರಾಜರೆಲ್ಲ ಫೈಟಿಂಗ್ ಮಾಡ್ಕೊಂಡು ಅಡಗಿ ಎಲ್ಲ ಕುತ್ಕೊಳ್ಲಿಕ್ಕಿದ್ದಾಗ ಈ ಕೇವ್ಸ್ ಒಳಗೆ ಬಂದು ಅಡಗಿ ಕುತ್ಕೊಂಡು ಅವ್ರ ಆಹಾರ ಎಲ್ಲ ಇಲ್ಲೇ ಮಾಡಿ ಊಟ ಮಾಡಿ ಮತ್ತೆ ಸೇಫ್ ಇದ್ದಾಗ ಹೊರಗೆ ಹೋಗ್ತಿದ್ರು. ಇದು ಬೇಸಿಕಲಿ ಅಡಗು ತಾಣ ಇದ್ದಿದ್ದು ರಾಜರದ್ದು. ಅಂದ್ರೆ ಇಲ್ಲಿದು ಮೇನ್ ರಾಜರು ಮತ್ತೆ ಎಲ್ಲ ಬೇಟೆಗಾಡ್ಲಿಕ್ಕೆ ಆಗ ಎಲ್ಲ ಬಂತೆಗಿರಿ. ಹಾ जय बोले की ಈ ವಾಟರ್ಫಾಲಲ್ಲಿ ಮಳೆಗಾಲಕ್ಕೆ ನಿಮಗೆ ತುಂಬ ನೀರು ನೋಡ್ಲಿಕ್ಕೆ ಸಿಗ್ತದೆ. ಆ ಎಂಡಿಂದ ಈ ಎಂಡ್ ತನಕ ಕೂಡ ನೀರಿರ್ತದೆ. ಇವಾಗ ಸ್ವಲ್ಪನೇ ಇದೆ, ಬಟ್ ಅಡ್ಡಿಲ್ಲ, ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ನೇಚರ್ ಲವರ್ಸ್ ಯಾರಿದ್ದಾರೆ ಅವರಿಗಂತೂ ಹೇಳಿ ಮಾಡಿಸಿದಾಗಿದೆ ಈ ಜಾಗ. ನನಗಂತೂ ತುಂಬಾ ಖುಷಿ ಆಯಿತು ಇಲ್ಲಿ ಬಂದು. ನಾವೀಗ ಇಲ್ಲೇ ಲೇಕ್ ಬದಿಯಲ್ಲಿ ವಾಕ್ ಮಾಡ್ತಾ ಇದ್ದೇವೆ ಸುಮ್ಮನೆ ಹೀಗೆ. ಹತ್ತಿ ಇಳಿದು ಎಕ್ಸಸೈಸ್ ಕೂಡ ಆಗ್ತದೆ, ಮನಸ್ಸಿಗೂ ಕೂಡ ತುಂಬ ಒಂದು ರಿಲ್ಯಾಕ್ಸಿಂಗ್ ಫೀಲ್ ಆಗ್ತದೆ. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಕೆಳಗೆ ಇಳ್ಕೊಂಡು ಹೋಗ್ಬೇಕೀಗ. ನಾವೀಗ ಲೇಕಿದ್ದು ಈಚೆ ಸೈಡ್ ಬಂದಿದ್ದೇವೆ. ಲೇಕಿದ್ದು ನಿಮಗೆ ಅಲ್ಲಿ ನೋಡಿ, ಅಲ್ಲಿ ತೋರ್ತಾ ಇದೆ, ಇಲ್ಲಿ ಈಚೆ. ಅಲ್ಲಿ ನಾವಾಗ ಅಡುಗೆ ಎಲ್ಲ ಮಾಡ್ತಿದ್ದದ್ದು. ಇಲ್ಲಿ ನಿಮಗೆ ಹಕ್ಕಿಗಳು ಕೂಡ ತುಂಬ ನೋಡ್ಲಿಕ್ಕೆ ಸಿಗ್ತದೆ, ಬೇರೆ ಬೇರೆ ಕಲರಿದ್ದು. ತುಂಬ ಕೆಲವು ಸಣ್ಣ ಹಕ್ಕಿಗಳು ಕೂಡ ಇದೆ. ಅದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಅದನ್ನು ನೋಡುವಾಗ. ನಿಮಗೆ ಇಲ್ಲಿ ವಾಕ್ ಮಾಡ್ತಿರುವಾಗ ತುಂಬ ಪಕ್ಷಿಗಳ ಧ್ವನಿಗಳು ಕೂಡ ಕೇಳ್ತದೆ. ಹಾಗೆ ಒಳ್ಳೆ ತಂಪಾದ ಗಾಳಿ ಕೂಡ ಇದೆ. ಈ ಹೂ ಕೂಡ ನೀವು ಊರಲ್ಲಿ ನೋಡಿರ್ಬೋದು, ನಿಮಗೆ ರೋಡ್ ಸೈಡೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ನೋಡಿ, ಇದು ಇನ್ನೊಂದು ಕಲರ್ ಇದ್ದು, ಬೇರೆ ಬೇರೆ ಕಲರ್ ಇದೆಲ್ಲ ಫ್ಲವರ್ಸ್ ಎಲ್ಲ ಇದೆ ಇಲ್ಲಿ. ನಮ್ಮದು ವಾಟರ್ಫಾಲ್ ಮತ್ತು ಕೇವ್ಸ್ ಇದ್ದು ಜರ್ನಿ ಮುಗೀತು. ನಾವೀಗ ನಮ್ಮದು ಬೆಳಿಗ್ಗೆ ಇದ್ದ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಇವಾಗ ಪುನಃ ಸಾಯಂಕಾಲ ಸ್ನ್ಯಾಕ್ಸಿಗೆ ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರೆ ಶ್ರೇಯಾ. ಬೆಳಿಗ್ಗೆ ಒಂದು ಹೆಸರು ನೀವು ನೋಡಿ, ಗ್ರೀನ್ ಕಲರ್ ಹೆಸರು ಬರ್ತದಲ್ಲ, ಅದರದ್ದು ಬಜ್ಜಿ ಮಾಡಿದರು. ತುಂಬಾ ಯಮ್ಮಿ ಆಗಿತ್ತು. ನನಗಂತೂ ಮನೆಗೆ ಹೋಗಿ ಟ್ರೈ ಮಾಡಬೇಕದು. ತುಂಬ ಇಷ್ಟ ಆಯ್ತು ನನಗೆ. ಹೊರಗೆ ಸ್ವಲ್ಪ ಕ್ರಿಸ್ಪಿಯಾಗಿ, ಒಳಗೆ ತುಂಬ ಸಾಫ್ಟ್ ಇರ್ತದೆ. ಇವಾಗ ಸಾಯಂಕಾಲ 3:30 ಆಗಿದೆ ಗಂಟೆ. ನನಗೆ ಹೋಗಲಿಕ್ಕೆ ಮನಸ್ಸಿಲ್ಲ ಇಲ್ಲಿಂದ, ಅಷ್ಟು ಖುಷಿ ಆಗ್ತಾ ಇದೆ ಇಲ್ಲಿ ಬಂದು. ಫ್ಯಾಮಿಲಿ ಟ್ರಿಪ್ ಎಲ್ಲ ಬರಲಿಕ್ಕೆ, ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಜಾಗ ಅಂತ ಹೇಳ್ಬೋದು. ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್